ಸಾಗರದ ಜಾತ್ರೆ ಶುರು ಆಗಿತ್ತು. ಅದರೊಳಗೆ ಒಂದು ಸಲ ಜಾತ್ರೆ ಸುತ್ತಾಡೋಣ ಅಂತೇಳಿ ಎಲ್ಲ ಹೋದ್ವಿ ನಾವೆಲ್ಲ. ಎಲ್ಲ ಮಕ್ಕಳದ್ದು ಟ್ರೈನ್ ಬಂದಿತ್ತು. ದೃಶ್ಯ ನೋಡಿ ನಾನು ಆ ಟ್ರೈನ್ ಹತ್ತೀನಿ ಅಂತ ಅಂದ್ಲು. ಇಲ್ಲಿದ್ದಾಳೆ ನೋಡ್ರಿ, ಬಾಯ್ ಮಾಡ್ತಾ ಇದ್ದಾಳೆ ದೃಷ್ಟಿ ಕೂರಲ್ಲ ಅಂತ ಹೇಳಿದ್ಲು, ಹೆದರಿಕೆ ಆಗುತ್ತೆ ಅಂತ ಹೇಳಿದ್ಲು. ನಾವು ದೃಶ್ಯ ಟ್ರೈನಲ್ಲಿ ಹೋಗೋದನ್ನು ನೋಡಿಕೊಂಡು ಖುಷಿಪಟ್ವಿ. ಅವಳು ತುಂಬ ಎಂಜಾಯ್ ಮಾಡಿದ್ಲು. ಬಾಯ್ ಅಂತ ಹೇಳ್ತಾ ಇದ್ದಾಳೆ. ಆಮೇಲೆ ದೃಷ್ಟಿ ಈ ಟ್ರೈನು ಹೋಗೋದನ್ನು ನೋಡಿ ನಾನು ಕೂತ್ಕೋತೀನಿ ಅಂತ ಹಠ ಮಾಡ್ತಾಯಿದ್ಲು. ಅಷ್ಟೊತ್ತಿಗೆ ರಾತ್ರಿ ಮಳೆ ಬಂತು. ಅದಕ್ಕೋಸ್ಕರ ಮತ್ತೆ ವಾಪಸ್ ಬಂದ್ಬಿಟ್ವಿ. ತುಂಬ ಮಳೆ ಇತ್ತು ಅವತ್ತು. ಆ್ಯಕ್ಚುಲಿ ಸುಮಾರು ಮಳೆ ಬಿದ್ದಿದ್ದಕ್ಕೆ ಕರ್ಕೊಂಡು ಬಂದ್ಬಿಟ್ವಿ. ನಮ್ಮ ದೃಶ್ಯ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ಲು.